ಮಂಗಳೂರಿನ ಸೆಂಟ್ ಅಲೋಷಿಯಸ್ ಪದವಿ ಪೂರ್ವ ಕಾಲೇಜ್ ವತಿಯಿಂದ ಮಾಡೆಲ್ ಯುನೈಟೆಡ್ ನೇಷನ್ ಸ್ಯಾಪ್ಮನ್ 2019 3 ದಿನದ ಸೆಮಿನಾರ್ ಕಾರ್ಯಕ್ರಮ ಉದ್ಘಾಟನೆಯು ಕಾಲೇಜಿನ ಲೋಯಲಾ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಪಾರ್ ಇಕೋ ಸೊಲ್ಯೂಷನ್ನ ಕೋ-ಫೌಂಡರ್ ರಕ್ಷಿತ್ ಶೆಟ್ಟಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಂತ ಅಲೋಷಿಯಸ್ ಕಾಲೇಜು ಹಿಂದಿನಿಂದಲೂ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪೂರಕವಾದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದೆ ಎಂದ ಅವರು, ಇಂತಹ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿದರು. We developed ourselves in sports and in every activities because the support from this college, I think I wouldn't have got if I would have studied somewhere else at that time. So when we talk about recycling, I think since I said I'm not good at public speaking, I would like to have something interaction kind of a thing. So what comes to your mind when you talk about waste? Anyone? ಅನಂತರ ಸಂತ ಅಲೋಷಿಯಸ್ ಕಾಲೇಜಿನ ರೆಕ್ಟರ್ ರೆವರೆಂಡ್ ಫಾದರ್ ಡೈನಿಷಿಯಸ್ ವಾಸ್ ಎಸ್ಜಿ ಅವರು ಮಾತನಾಡಿ, ಮಾಡೆಲ್ ಯುನೈಟೆಡ್ ನೇಷನ್ ಸ್ಯಾಪ್ಮನ್ 2019 ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸ್ಪರ್ಧಾತ್ಮಕ ಯುಗದಲ್ಲಿ ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಅಗತ್ಯವಿದೆ. ಕಮ್ಯುನಿಕೇಷನ್ ಸ್ಕಿಲ್, ಕ್ರಿಯೇಟಿವಿಟಿ, ಕಲ್ಚರಲ್ ಲಿಟರಸಿ, ಗ್ಲೋಬಲ್ ಔಟ್ಲುಕ್, ಟೀಮ್ ವರ್ಕ್, ಎಥಿಕಲ್ ರೀಸನಿಂಗ್ ಮುಂತಾದ ವಿಷಯಗಳ ಕುರಿತು ಸೆಮಿನಾರ್ಗಳು ನಡೆಯಲಿದೆ ಅಂತ ಹೇಳಿದರು. SAPMAN, a Model United Nations, reminds us of the origin of the United Nations. It was a time after the World War that it was begun, when we felt that nations were divided, the world was divided, and we need to get them together. That's where I think, with that spirit, we need to come together, where this becomes a platform for you. It's also a platform for all of you who participate in these events to become much more skillful, to develop your competencies in a better way, in a very skillful way. ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಕ್ಲಿಫರ್ಡ್ ಸಿಕ್ವೇರಾ ಎಸ್ಜಿ ಅವರು ಮಾತನಾಡಿ, ಮಾಡೆಲ್ ಯುನೈಟೆಡ್ ನೇಷನ್ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಚರ್ಚಿಸಬೇಕಾದ ಅಗತ್ಯವಿದೆ. ಇದು ಕಲಿಯುವ ವಿದ್ಯಾರ್ಥಿಗಳಿಗೆ ಅಡಿಪಾಯವಿದ್ದಂತೆ. ಸಾಮಾಜಿಕ, ಆರ್ಥಿಕ, ರಾಜಕೀಯ, ಪರಿಸರದ ಸಮಸ್ಯೆಗಳ ಬಗ್ಗೆ ತಿಳಿದುಕೊಂಡು ಅದನ್ನು ಸರಿಪಡಿಸಬೇಕಾದ ಅನಿವಾರ್ಯತೆ ಇರುವುದರಿಂದ ವಿದ್ಯಾರ್ಥಿಗಳು ಈ ಬಗ್ಗೆ ತಿಳಿದುಕೊಳ್ಳುವ ಅಗತ್ಯವಿದೆ ಅಂತ ಹೇಳಿದರು. A very popular forum for discussion and debate in schools and colleges. It has proved to be an excellent platform for students to hone their thinking and organizational skills. It enables the students to come together on a simulated international platform. This edition of SAPMAN takes place in a period of great social, economic and political change, along with cultural and environmental problems. ಈ ಸಂದರ್ಭ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕ ವೃಂದ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.